Scout Guide Rashtrapati Puraskar examination and also attended and was honored at Scout Guides Valedictory Function on 9th of October at Scout Guides State Headquarters, Bengaluru. She is good in all the activities such as dances, singing, musician, sports and games. In a word to say, she smiles all the good things. Now I request our beloved correspondent and president of this function, Reverend Dr. T.V. Saldana, to honor Chinchana, our shining star of our school. Congratulations, Chinchana. We wish you a bright future. I request all the dignitaries come forward for the photo session. Thank you, Chinchana, for receiving the honor. Thank you, all the dignitaries. I'm an ex-student from this school, and this school has given me a lot. This school is not only about education. This school has provided us with all-round development. On this day of our school day, I thank our headmistress, our institutions, our principal, everyone for providing me with such an honor on this day. And I would like to congratulate my teachers and my staff for providing the best education here. And I think I need to congratulate our headmistress for taking such an initiative of doing such a good school day here. So thank you, and I wish good luck for my next batch students here to achieve 100% in SSLC examinations. Thank you. Thank you, all the dignitaries. I have a pleasant duty of introducing our chief guest, Sir K. Ravindra Shetty. Mr. K. Ravindra Shetty is one of the most respected educationalists who instills cultural and traditional values to students and provides quality-based education to children of rural community. Mr. K. Ravindra Shetty, in the name of his mother, has established Ratna Education Trust and started Vidya Ratna English and managing director of the school. Sir, we are eagerly waiting to hear you. ಬಹಳ ಒಂದು ಸುಂದರವಾದಂತಹ ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಯಾವತ್ತೂ ಕೂಡ ಸಂತ ಸೆಬಾಸ್ಟಿಯನ ಈ ಒಂದು ವಿದ್ಯಾಸಂಸ್ಥೆಗೆ ನಾನೇನು ಹೊಸಬನಲ್ಲ. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇಲ್ಲಿ ನಾವು ತೊಡಗಿಸಿಕೊಳ್ಳುವವರು. ಅದರಲ್ಲೂ ಕೂಡ ಈ ಭಾಗದ ಉಳ್ಳಾಳದಲ್ಲಿ ಬಹಳ ಶಿಸ್ತಿನಿಂದ ಆ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಜನೆಯನ್ನು ನೀಡುತ್ತಿರುವಂತಹ ಈ ವಿದ್ಯಾಸಂಸ್ಥೆ ಈ ಭಾಗದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಂತಹ ಒಂದು ವಿದ್ಯಾಲಯ. ನನಗೆ ಬಹಳ ಖುಷಿಯಾಯಿತು. ಆ ವಿದ್ಯಾರ್ಥಿಗಳನ್ನು ಆ ಶಿಕ್ಷಕರು ಯಾವ ರೀತಿ ತಯಾರು ಮಾಡ್ತಿದ್ದಾರೆ. ಇವತ್ತು ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ಸುಂದರವಾದ ಮೂರ್ತಿಯನ್ನು ಮಾಡಬೇಕು ಅಂತ ಆದರೆ ಆ ಕಲ್ಲನ್ನು ಅಷ್ಟು ರೀತಿಯಾಗಿ ಕೆತ್ತಿ ಅದನ್ನು ತಯಾರು ಮಾಡಿದಾಗ ಒಂದು ಸುಂದರವಾದ ವಿಗ್ರಹ ಅಥವಾ ಮೂರ್ತಿ ನಮ್ಮ ಕಣ್ಣು ಮುಂದಕ್ಕೆ ಬರ್ತದೆ. ಅದೇ ರೀತಿ ಆ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ LKGಯಿಂದ ಪ್ರಾರಂಭವಾಗಿ ಆ ಪ್ರೌಢ ಶಿಕ್ಷಣದವರೆಗೆ ನೀಡುವಂಥ ಶಿಕ್ಷಣ ಬಹಳ ಜವಾಬ್ದಾರಿ ಇರುವಂತಹ ಒಂದು ಕೆಲಸವನ್ನು ಶಿಕ್ಷಕರು ಮಾಡಬೇಕಾಗ್ತದೆ. ಕೇವಲ ಶಿಕ್ಷಕರದೇ ಜವಾಬ್ದಾರಿ ಅಂತಲ್ಲ, ಆ ಶಾಲೆಯನ್ನು ಅಥವಾ ವಿದ್ಯಾಲಯವನ್ನು ಯಾರು ಸ್ಥಾಪಿಸಿದ್ದಾರೆ, ಅದನ್ನು ಯಾರು ನಿರ್ವಹಿಸ್ತಾರೆ, ಅದರ ಜೊತೆಗೆ ಆ ವಿದ್ಯಾರ್ಥಿಗಳನ್ನು ಆ ವಿದ್ಯಾಸಂಸ್ಥೆಗೆ ಕಲಿಸುವಂತಹ ಆ ವಿದ್ಯಾರ್ಥಿಗಳ ರಕ್ಷಕರು ಎಲ್ಲರಿಗೂ ಕೂಡ ಜವಾಬ್ದಾರಿ ಇದೆ. ಇವತ್ತು ಸಮಾಜದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿಯನ್ನು ಅರಿತು ಬಾಳಬೇಕಾಗಿದೆ.
ಒಂದು ಮನೆಯನ್ನೇ ಉದಾಹರಣೆಗೆ ತಗೊಂಡಾಗ ಆ ಮನೆಯ ಯಜಮಾನ, ಆ ಮನೆಯ ಸಾಮಾನ್ಯವಾಗಿ ಈಗಿನ ಈ ಒಂದು ವಿಭಕ್ತ ಕುಟುಂಬದಲ್ಲಿ ನಾವು ತಂದೆಯನ್ನು ಒಂದು ಮನೆಯ ಯಜಮಾನ ಅಂತ ತಗೊಂಡಾಗ ಆ ತಂದೆ ತನ್ನ ಮನೆಯನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ತನ್ನ ಮಗನ ಮೇಲೆ ಇರತಕ್ಕಂತಹ ಪ್ರೀತಿ ವಿಶ್ವಾಸ, ತನ್ನ ಹೆಂಡತಿಯಾಗಿರ್ಬೋದು, ಇತರ ಮಕ್ಕಳಿರ್ಬೋದು, ಯಾವ ರೀತಿ ತಂದೆಯಾಗಿ ಆ ಮನೆಯಲ್ಲಿ ವ್ಯವಹರಿಸಬೇಕು. ತಾಯಿ ಕೂಡ ಅಷ್ಟೇ ಜವಾಬ್ದಾರಿ, ತಂದೆಗಿಂತಲೂ ಹೆಚ್ಚು ಜವಾಬ್ದಾರಿ ತಾಯಿಯದ್ದು. ಆ ಮಗನನ್ನು ಅಥವಾ ಮಗಳನ್ನು ಯಾವ ರೀತಿ ನಾನು ನನ್ನ ಧರ್ಮದ ಅಥವಾ ನನ್ನ ಆಚಾರ ವಿಚಾರದ ಅಥವಾ ನನ್ನ ಸಂಸ್ಕೃತಿಯ ಆ ಗುಣಗಳನ್ನು ಆ ಮಗುವಿಗೆ ನೀಡುವುದರ ಮೂಲಕ ಆ ಮಗುವನ್ನು ಸಮಾಜದಲ್ಲಿ ಒಂದು ಉತ್ತಮವಾದ ಸಮಾಜದಲ್ಲಿ ವ್ಯಕ್ತಿಯಾಗಿ ರೂಪಿಸಬೇಕು ಅಂತಾದರೆ ಮೊದಲನೆಯ ಕೆಲಸ ತಾಯಿಯದ್ದು. ಆದ್ದರಿಂದ ನಾವೆಲ್ಲರೂ ಕೂಡ ಇಲ್ಲಿ ಕೇವಲ ಒಂದು ಮನೆ ಅಂತಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ಸಮಾಜದಲ್ಲಿ ನಾವು ಬಹಳ ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸಿದಾಗ ಒಂದು ಉತ್ತಮವಾದ ಸಮಾಜ ನಮ್ಮ ಕಣ್ಣ ಮುಂದೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಇವತ್ತು ಅದು ಆಡಳಿತ ಯಂತ್ರ ಇರಬಹುದು ಅಥವಾ ನಾನು ಈಗಾಗಲೇ ಕೊಟ್ಟಂಥ ಉದಾಹರಣೆಯ ಮನೆಯಿಂದ ಹಿಡಿಬಹುದು, ಎಲ್ಲರೂ ಕೂಡ ನಾವು ನಮ್ಮ ನಡೆ ನುಡಿ ಆಚಾರ ವಿಚಾರ ಇವೆಲ್ಲವನ್ನು ಕೂಡ ಒಂದು ಜವಾಬ್ದಾರಿಯಿಂದ ಸಮಾಜದಲ್ಲಿ ನಡೆಸಿಕೊಂಡು ಹೋದಾಗ ಎಲ್ಲವೂ ಕೂಡ ಅದೂ ಕೂಡ ಸಮಾಜದಲ್ಲಿ ಒಂದು ರೀತಿಯ ಪ್ರೀತಿಯಿಂದ ಸಹೋದರತೆಯಿಂದ ಶಾಂತಿಯಿಂದ ನಾವೆಲ್ಲರೂ ಕೂಡ ಜೀವನವನ್ನು ನಡೆಸುವಂಥ ವಾತಾವರಣ ನಿರ್ಮಿಸಿದಾಗ ಒಂದು ಸುಂದರವಾದ ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಅದರಲ್ಲೂ ಕೂಡ ಇವತ್ತು ಈ ಒಂದು ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ನಾನು ಹಲವಾರು ವಿದ್ಯಾರ್ಥಿಗಳ ವೇದಿಕೆಯಲ್ಲಿ ಅವರು ನೀಡಿದಂಥ ಪ್ರದರ್ಶನ, ಆ ಒಂದು ವಿದ್ಯಾರ್ಥಿಗಳು ಆ ಅತಿಥಿಗಳ ಹೆಸರನ್ನು ಕರೆಯುವಂಥ ರೀತಿ, ಅವರು ಸ್ವಾಗತ ಮಾಡಿದಂತಹ ರೀತಿ, ಆ ವೇದಿಕೆಯಲ್ಲಿ ತಮ್ಮ ನೃತ್ಯವನ್ನು ಪ್ರದರ್ಶಿಸಿದ ರೀತಿ, ಇದೆಲ್ಲದರ ಹಿಂದೆ ನಮ್ಮ ಶಿಕ್ಷಕರ, ಶಾಲಾ ಆಡಳಿತ ಮಂಡಳಿಯವರ, ರಕ್ಷಕರ ಎಲ್ಲ ಶ್ರಮ ಅದರ ಹಿಂದೆ ಇದೆ. ಯಾಕೆ ಅಂತ ಹೇಳಿದರೆ ಆ ಒಂದು ಕೆಲಸವನ್ನು, ಇದಕ್ಕೆ ಶಿಕ್ಷಕ ವೃತ್ತಿ ಏನು ಸುಲಭದಲ್ಲ, ಎಲ್ಲ ವೃತ್ತಿಗಳಿಂದ ಅತ್ಯಂತ ಶ್ರೇಷ್ಠವಾದಂತಹ ಸಮಾಜದಲ್ಲಿ ಒಂದು ಗೌರವ ಅಥವಾ ಒಂದು ಜನರಿಗೆ ಮಾರ್ಗದರ್ಶನ ನೀಡುವಂತಹ ಒಂದು ಕ್ಷೇತ್ರ ಇದ್ದರೆ ಅದು ಶಿಕ್ಷಣ ಕ್ಷೇತ್ರ. ಆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವಂತಹ ಶಿಕ್ಷಕರು ಆ ವಿದ್ಯಾರ್ಥಿಗಳನ್ನು, ಆ ಶಿಲ್ಪಿ ಯಾವ ರೀತಿ ಮೂರ್ತಿಯನ್ನು ಕೆತ್ತಿ ಸುಂದರವಾದ ಮೂರ್ತಿಯನ್ನಾಗಿ, ಆ ಮೂರ್ತಿ ಸ್ವಲ್ಪ ವಿಕಾರ ಆದರೂ ಕೂಡ ನಮಗೆ ಅದಕ್ಕೆ ನಾವು ಅದನ್ನು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ಶಿಲ್ಪಿ ಯಾವ ರೀತಿ ಆ ಮೂರ್ತಿಯನ್ನು ಕೆತ್ತಾನೆ ಅದೇ ರೀತಿ ಆ ವಿದ್ಯಾರ್ಥಿಯನ್ನು ಆ ಒಂದು ತರಗತಿಯ ಕೋಣೆಯ ಕೊಠಡಿಯ ಒಳಗೆ ಮತ್ತು ತರಗತಿಯ ಕೋಣೆಯ ಕೊಠಡಿಯಿಂದ ಹೊರಗೆ ಅವ ಯಾವ ರೀತಿ ಬೆಳೆಯಬೇಕು, ತನ್ನ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಯಾವ ರೀತಿ ತೊಡಗಿಕೊಳ್ಳಬೇಕು ಎಂಬುದನ್ನು ಬಹಳ ಮನದಟ್ಟು ಮಾಡಿ ಆ ಶಿಕ್ಷಕ ತನ್ನ ವೃತ್ತಿಯನ್ನು ನಿರ್ವಹಿಸಿದಾಗ ಮಾತ್ರ ಈ ರೀತಿಯಾದ ವಿದ್ಯಾರ್ಥಿಗಳು ಸಮಾಜದಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಿದೆ. ಅದರಲ್ಲೂ ಕೂಡ ನಾವು ನೀಡುವಂಥ ಶಿಕ್ಷಣ ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ನಮ್ಮ ರೆವರೆಂಡ್ ಫಾದರ್ JP ಸಲ್ದಾನ್ರವರು ಎಲ್ಲ ವಿಚಾರವನ್ನು ಕೂಡ ನಮಗೆ ಅವರು ಮಾರ್ಗದರ್ಶನ ಮಾಡುವವರು. ಆದ್ದರಿಂದ ಖಂಡಿತವಾಗಿಯೂ ಈಗ ಯಾವ ರೀತಿ ನಾವು ವಿದ್ಯಾರ್ಥಿಗಳನ್ನು ಕಂಡಿದ್ದೇವೆ ಅದೇ ರೀತಿಯ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲೂ ಕೂಡ ಈ ವಿದ್ಯಾಸಂಸ್ಥೆಯಲ್ಲಿ ಬೆಳೆಯುತ್ತಿರುವಂಥದ್ದನ್ನು ಖಂಡಿತವಾಗಿ ನಾವು ಕಾಣ್ಬೋದು. ಆ ವಿದ್ಯಾರ್ಥಿ ತನ್ನ ತಂದೆಗೆ, ತನ್ನ ತಾಯಿಗೆ, ತನ್ನ ಪಾಠವನ್ನು ಹೇಳಿಕೊಡುವಂತಹ ಶಿಕ್ಷಕರಿಗೆ ಯಾವ ರೀತಿ ಗೌರವವನ್ನು ಕೇವಲ ಆ ಪುಸ್ತಕದಲ್ಲಿದ್ದದನ್ನು ಓದುವಂಥದ್ದಲ್ಲ, ಅವನಿಗೆ ನೈತಿಕವಾದಂತಹ ಗುಣಮಟ್ಟದ ಶಿಕ್ಷಣ ದೊರಕಿದಾಗ ಮಾತ್ರ ಆ ರೀತಿಯಾಗಿ ಅವ ಬದುಕಲಿಕ್ಕೆ ಸಾಧ್ಯ. ಆ ಎಲ್ಲ ಕೆಲಸವನ್ನು ಈ ವಿದ್ಯಾಸಂಸ್ಥೆ ಮಾಡ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಆ ಪ್ರತಿಭೆಯನ್ನು ಪ್ರದರ್ಶನ ಮಾಡುವಾಗ ಅದರ ಹಿಂದೆ ಇರುವಂತಹ ಶಿಕ್ಷಕರ ಶ್ರಮ ನಮಗೆ ಗೊತ್ತಾಗ್ತದೆ. ಪೋಷಕರ ಅದಕ್ಕೆ ಸಹಕಾರವೂ ಕೂಡ ಇದೆ. ಇಷ್ಟೊಂದು ಸಮೂಹದ ಜನ ಇಲ್ಲಿ ಬಂದು ಸೇರಿರುವಂಥದ್ದು ಈ ವಿದ್ಯಾಸಂಸ್ಥೆಯ ಮೇಲಿನ ಅಭಿಮಾನದಿಂದ ತಮ್ಮ ಮಕ್ಕಳ ಆ ಒಂದು ಪ್ರದರ್ಶನವನ್ನು ಅಥವಾ ಪ್ರತಿಭೆಯನ್ನು ನೋಡಬೇಕು ಎಂಬ ಒಂದು ಆತುಕದಿಂದ ಎಲ್ಲ ಪೇರೆಂಟ್ಸ್ಗಳಲ್ಲಿ ಸೇರಿಕೊಂಡಿದ್ದಾರೆ. ಬಹಳ ಸಂತೋಷದ ವಿಚಾರ. ಇವತ್ತು ಶಿಸ್ತಿಗೆ ಹೆಸರನ್ನು ಪಡೆದಂಥ ವಿದ್ಯಾಸಂಸ್ಥೆ ನಾನು ನೋಡಿದೆ. ಯಾವುದೇ ರೀತಿಯಾದ ಗದ್ದಲ ಗಲಭೆ ಇಲ್ಲದೆ ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲರೂ ಕೂಡ ಅಲ್ಲಿ ಇರಬೇಕಾದ್ರೆ ಆ ವಿದ್ಯಾಸಂಸ್ಥೆಯ
ಶಿಸ್ತಿನ ಮೌಲ್ಯ ಆ ಬಂದವರಿಗೆ ಗೊತ್ತಿರಬೇಕು. ಆವಾಗ ತನ್ನಷ್ಟಕ್ಕೆ ತಾನೇ ನಾವು ಯಾವ ರೀತಿ ನಮ್ಮ ಸಂಸ್ಥೆಯಲ್ಲಿ ಆ ಒಂದು ನೀತಿ ನಿಯಮಗಳನ್ನು ಅಳವಡಿಸಿಕೊಳ್ತೇವೆ, ಆವಾಗ ಬಂದಂಥವರಿಗೆ ಕೂಡ ಈ ಸಂಸ್ಥೆಯ ನೀತಿ ನಿಯಮಗಳು ಈ ರೀತಿ ಇದೆ, ನಾನು ಈ ರೀತಿ ವರ್ತಿಸಬೇಕಾಗ್ತದೆ ಇಲ್ಲಿ ಎಂಬುದು ಅವರಿಗೂ ಕೂಡ ಮನದಟ್ಟಾಗ್ತದೆ. ಇವತ್ತು ಬೇರೆ ಬೇರೆ ಸಮಸ್ಯೆಗಳು ಕೂಡ ನಮ್ಮ ವಿದ್ಯಾಸಂಸ್ಥೆಗಳಿಗೆ ಬರ್ತದೆ. ಏನಿದ್ರೂ ಕೂಡ ಒಂದು ರೀತಿಯಲ್ಲಿ ಅದನ್ನು ಆ ವಿದ್ಯಾರ್ಥಿಯ ದಿನನಿತ್ಯದ ಚಟುವಟಿಕೆ ಇರ್ಬೋದು ಅಥವಾ ಆ ವಿದ್ಯಾರ್ಥಿಯ ಅವನ ಶೈಕ್ಷಣಿಕ ಬೆಳವಣಿಗೆ ಇರ್ಬೋದು, ಎಲ್ಲವನ್ನು ಕೂಡ ಆ ಸಂಬಂಧಪಟ್ಟಂತಹ ಎಲ್ಲ ಸಂದರ್ಭಗಳಲ್ಲೂ ಕೂಡ ಶಾಲಾ ಸಂಚಾಲಕರು ಸಿಗದೇ ಇದ್ದ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ತರಗತಿಯ ಆ ಕ್ಲಾಸ್ ಟೀಚರ್ಸ್ ಇರ್ತಾರೆ. ಎಲ್ಲರ ಹತ್ರ ಬಂದು ಮಾತನಾಡಿ ಆ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ಕಾಳಜಿಯನ್ನು ವಹಿಸಿದಾಗ ವಿದ್ಯಾರ್ಥಿಗಳ ಹೆತ್ತವರು ಪೋಷಕರು ಆ ವಿದ್ಯಾಸಂಸ್ಥೆಗೆ ಬಂದು ಅವನ ಒಂದು ಆ ಶೈಕ್ಷಣಿಕ ಬೆಳವಣಿಗೆಯನ್ನು ಒಂದು ಅವಧಿಯಲ್ಲಿ ಅದಕ್ಕೆ ಒಂದು ಕಾಲಮಿತಿಯನ್ನು ಇಟ್ಟುಕೊಂಡು ಯಾವ ರೀತಿ ನಾವು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಟೈಮ್ ಟೇಬಲ್ ಅಂತ ಕೊಡ್ತೇವೆ, ಆ ರೀತಿಯಾಗಿ ನಾವು ಕೂಡ ನಮ್ಮ ಮಕ್ಕಳನ್ನು ಆ ವಿದ್ಯಾಸಂಸ್ಥೆಗೆ ಬಂದು ಪ್ರತಿ ಬಾರಿ ಅದಕ್ಕೊಂದು ಅವಧಿಯನ್ನು ಇಟ್ಟುಕೊಂಡು ಆ ವಿದ್ಯಾರ್ಥಿಯ ಶೈಕ್ಷಣಿಕ ಬೆಳವಣಿಗೆಯನ್ನು ಆ ಸಂಬಂಧಪಟ್ಟಂಥ ಶಿಕ್ಷಕರಲ್ಲಿ ವಿಚಾರಿಸಿದಾಗ ಆ ವಿದ್ಯಾರ್ಥಿ ಕೂಡ ಜವಾಬ್ದಾರಿ ಬರ್ತದೆ. ನನ್ನ ಮನೆಯವರು ಬರ್ತಾರೆ, ನನ್ನನ್ನು ಕೇಳುವವರಿದ್ದಾರೆ ಎಂಬ ಒಂದು ವಿಚಾರವೂ ಕೂಡ ಆ ವಿದ್ಯಾರ್ಥಿಯ ಮನಸ್ಸಿಗೆ ಬಂದು ಅವ ಖಂಡಿತವಾಗಿಯೂ ಒಂದು ಸ್ವಲ್ಪ ಕೇವಲ ಅಂಕ ತೆಗೊಳ್ಳುವಂಥದ್ದೇ ನಮ್ಮದು ಉದ್ದೇಶ ಅಂತಲ್ಲ, ಅವನ ಒಟ್ಟು ಗುಣನಡತೆಯು ಕೂಡ ಆ ಒಂದು ಒಟ್ಟು ರೀತಿಯಲ್ಲಿ ಬೆಳೆದಾಗ ಆ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಾದಾಗ ಅವ ಕಲಿತಂತಹ ಯಾವ ವಿದ್ಯಾಸಂಸ್ಥೆ ಇದೆ ಅವನಿಗೆ ಕಳಿಸಿದಂಥ ಗುರು. ಇವತ್ತು ಸಾಮಾನ್ಯವಾಗಿ ನಾವು ಕೂಡ ನಮ್ಮ ಪ್ರಾಥಮಿಕ ಶಿಕ್ಷಣದ ಜೀವನದಲ್ಲಿ ಯಾರೆಲ್ಲ ನಮಗೆ ಆ ಪ್ರಾಥಮಿಕ ಶಿಕ್ಷಣವನ್ನು ನೀಡಿದಂಥ ಶಿಕ್ಷಕರೆಲ್ಲರ ಹೆಸರು ಕೂಡ ನಮ್ಮ ಮನಸ್ಸಿನಲ್ಲಿದೆ. ಯಾಕೆ ಅಂತ ಹೇಳಿದರೆ ಆ ಪ್ರಾಥಮಿಕ ಶಿಕ್ಷಣ ಹಿರಿಯ ಪ್ರಾಥಮಿಕ ಆಗಿರ್ಬೋದು ಪ್ರೌಢ ಶಿಕ್ಷಣವರೆಗೆ ಆಗಿರುವಂಥ ಶಾಲಾ ಜೀವನ ಇದೆಯಲ್ಲ, ಅದು ಬಹಳ ಮಹತ್ವಪೂರ್ಣದ್ದು. ನಮ್ಮೆಲ್ಲ ಆಚಾರ ವಿಚಾರಗಳನ್ನು, ನಮ್ಮೆಲ್ಲ ಸಂಸ್ಕೃತಿಗಳನ್ನು, ನಮ್ಮೆಲ್ಲ ಒಟ್ಟು ನಡೆನುಡಿಗಳನ್ನು ಒಂದು ವ್ಯವಸ್ಥಿತವಾಗಿ ತರುವಂಥ ಶೈಕ್ಷಣಿಕ ಕ್ಷೇತ್ರ ಮಾಧ್ಯಮಗಳಲ್ಲಿ ಆ ಮಟ್ಟ ಬಹಳ ಒಂದು ಅತ್ಯಂತ ಮಹತ್ವಪೂರ್ಣದ್ದು. ನಮ್ಮೆಲ್ಲ ಶಿಕ್ಷಕರ ಬಗ್ಗೆ ಕೂಡ ನಮಗೆ ಗೌರವ ಇದೆ. ಇವತ್ತಿಗೂ ಕೂಡ ನನ್ನ ಕೆಲವು ಶಿಕ್ಷಕರು ನಮ್ಮ ಎದುರಿಗೆ ಬಂದಾಗ ತಟ್ಟನೆ ಎದ್ದು ನಿಂತವರಿಗೆ ಗೌರವ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಶಿಕ್ಷಣ ಆ ರೀತಿ ಇತ್ತು. ನಮಗೆ ಈಗಿನ ಕೂಡ ಹಲವು ಮಕ್ಕಳು ಆ ರೀತಿಯ ವರ್ತನೆಯನ್ನು ಮಾಡಬೇಕು ಅಂತಾದರೆ ಈ ರೀತಿಯಾದ ವಿದ್ಯಾಸಂಸ್ಥೆಯಲ್ಲಿ ಆ ಮಕ್ಕಳಿಗೆ ಒಂದು ನೈತಿಕ ಗುಣಮಟ್ಟದ ಶಿಕ್ಷಣ ಸಿಕ್ಕಿದಾಗ ಅದು ಸಾಧ್ಯ. ಮುಂದಿನ ದಿನಗಳಲ್ಲಿ ಈ ಒಂದು ವಿದ್ಯಾಸಂಸ್ಥೆಯಿಂದ ಮತ್ತಷ್ಟು ವಿದ್ಯಾರ್ಥಿಗಳು ಸಮಾಜದಲ್ಲಿ ಸಿಗುವಂತಾಗಲಿ, ಅದು ಕೂಡ ಬಹಳ ಶ್ರೇಷ್ಠವಾದ ಆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವಂಥ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ಮಾಡುತ್ತಿರುವಂತಹ ಸಂತ ಸಬಸ್ಟಿಯನ ವಿದ್ಯಾಸಂಸ್ಥೆಯ ಅದು LKGಯಿಂದ ಕಾಲೇಜು ತನಕ ಇರತಕ್ಕಂಥ ಶಿಕ್ಷಣ ಎಲ್ಲವೂ ಕೂಡ ಬಹಳ ವ್ಯವಸ್ಥಿತವಾಗಿ ಬಹಳ ಶಿಸ್ತಿನಿಂದ ಮಾಡುವಂಥದ್ದನ್ನು ಜನ ಮಾತನಾಡಿಕೊಳ್ತಾರೆ. ಈ ಒಂದು ಸಂಸ್ಥೆಗೆ ಇದರದ್ದೇ ಆದಂಥ ಒಂದು ಗೌರವ ಇದೆ. ಆ ಗೌರವವನ್ನು ಉಳಿಸಿಕೊಂಡು ಬೆಳೆಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಶಿಕ್ಷಕರಿಗೆ ಇದೆ. ನಮ್ಮ ಆಡಳಿತ ಮಂಡಳಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳ ಪೋಷಕರಿಗೂ ಕೂಡ ಇದೆ. ಈ ಒಂದು ವಿದ್ಯಾಸಂಸ್ಥೆ ಇನ್ನಷ್ಟು ಮಟ್ಟದಲ್ಲಿ ಬೆಳೆಯಲಿ, ಇನ್ನಷ್ಟು ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಹೊರಬರಲಿ ಅಂತ ಹೇಳುತ್ತಾ ಇವತ್ತು ಬಹಳ ಉತ್ತಮವಾದ ಒಬ್ಬಳು ವಿದ್ಯಾರ್ಥಿ ನಮ್ಮ ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡಿದರು. ಆ ರೀತಿಯಂಥ ಕೆಲಸ ಆಗಬೇಕು. ಇವತ್ತು ರೋಷನ್ ಪೆರೋವ ಇದ್ದಾರೆ ನಮ್ಮ ಮುಂದೆ. ಯಾಕೆ ಅಂತ ಹೇಳಿದರೆ ಕೇವಲ ಒಬ್ಬ ವ್ಯಕ್ತಿ ಅವನ ಜನನ ಜೀವನ ಮರಣ ಅಂತೇಳಿ ಆ ನಡುವಿನಲ್ಲಿರತಕ್ಕಂಥ ಜೀವನ ಬಹಳ ಮಹತ್ವಪೂರ್ಣವಾದದ್ದು. ಆ ಕ್ಷೇತ್ರದಲ್ಲಿ ರೋಷನ್ ಪೆರೋ ಇವತ್ತು ಅಷ್ಟು ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡಿದ್ರಿಂದ ಅವರನ್ನು ಬೇರೆ ಬೇರೆ ಕಡೆಯಲ್ಲಿ ಸನ್ಮಾನಿಸುವಂಥದ್ದು, ಗುರುತಿಸುವಂಥ ಕೆಲಸ ಆಗ್ತದೆ. ಅದೇ ರೀತಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥ ಹಲವು ಮಂದಿ ಕೆಳಗಡೆ ಕೂಡ ಇರಬಹುದು, ಅವರವರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು. ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘ ಅಥವಾ ಒಂದು ಸಂಸ್ಥೆ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದಾಗ ಸಮಾಜ ಆ ವ್ಯಕ್ತಿಯನ್ನು ಗುರುತಿಸ್ತದೆ, ಜೊತೆಗೆ ಸನ್ಮಾನಿಸ್ತದೆ. ಅಂತಹ ಕೆಲಸಗಳು ನಮ್ಮಿಂದ ಸಮಾಜಕ್ಕೆ ಆಗಬೇಕು. ಒಟ್ಟಿನಲ್ಲಿ ಒಂದು ಪ್ರೀತಿಯಿಂದ ಸಹೋದರಿತಂದ ಶಾಂತಿಯಿಂದ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಇಲ್ಲಿ ಸೇರಿರ್ತಕ್ಕಂಥ ನಮಗೆಲ್ಲರಿಗೂ ಕೂಡ ಬಹಳಷ್ಟು ಜವಾಬ್ದಾರಿ ಇದೆ. ನಮ್ಮೆಲ್ಲ ಜವಾಬ್ದಾರಿಯನ್ನು ಬಹಳ ವ್ಯವಸ್ಥಿತವಾಗಿ ನಿರ್ವಹಿಸೋಣ ಅಂತ ಹೇಳುತ್ತಾ ಒಂದು ಸಂದರ್ಭದಲ್ಲಿ ಈ ವಿದ್ಯಾಸಂಸ್ಥೆಗೆ ಮುಖ್ಯ ಅತಿಥಿ ಕರೆದಂಥ ಗೌರವಾನ್ವಿತ ನಮ್ಮ ಫಾದರ್ ಅವರಿಗೆ ಅತ್ಯಂತ ಭಕ್ತಿಪೂರ್ವ ನಮನಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕೆ ವಂದಿಸುತ್ತಾ ಒಂದೆರಡು ಮಾತು ನಿಲ್ಲಿಸ್ತೇನೆ. Mr. Roshan Ferrao is well-known bodybuilder and has brought fame to our society by securing number of awards at state, national and international level. He is the prestigious Ekalavya Award winner 2010 by Karnataka government. He also bagged a gold and silver medal in Junior Master and Open International
International Natural World Cup 2018 held on November 3rd, held at Los Angeles, California, USA. May I request our beloved correspondent, Reverend Dr. J.B. Saldana, to do the honor. Congratulations. So, we wish you all the success in your career. Thank you. ಸರ್ವೇಸಾಮಾನ್ಯವಾಗಿ ಒಂದು ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿ ಇನ್ನೊಂದು ಶಾಲೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರನ್ನು ಇಂತಹ ಒಂದು ಸಮಾರಂಭಕ್ಕೆ ಕರೆತರುವುದು ಬಹಳಷ್ಟು ಅಪರೂಪ. ಆದರೆ ಇಂದಿನ ದಿನ ನಾವು ಶ್ರೀಯುತ ರವೀಂದ್ರ ಶೆಟ್ಟಿಯವರನ್ನು ನಮ್ಮ ಮುಖ್ಯ ಅತಿಥಿಯಾಗಿ ಇಲ್ಲಿಗೆ ಆಹ್ವಾನಿಸಿದ್ದೇವೆ. ಅದಕ್ಕೆ ಬಹಳಷ್ಟು ಕಾರಣಗಳಿವೆ. ಅವರ ಸಮೂಹ ಸಂಸ್ಥೆಗಳಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆಯುವುದಾದರೂ ನನ್ನನ್ನು ಅವರು ಯಾವಾಗಲೂ ಸ್ವಾಗತಿಸುತ್ತಾರೆ. ಅದೇ ರೀತಿ ನಮ್ಮ ವಿಚಾರಣೆ, ನಮ್ಮ ಸಮೂಹ ಸಂಸ್ಥೆಗಳ ಯಾವುದೇ ಕಾರ್ಯಕ್ರಮವಿದ್ದರೆ ಅವರನ್ನು ನಾವು ಖಂಡಿತವಾಗಿಯೂ ಆಹ್ವಾನಿಸುತ್ತೇವೆ. ಅಷ್ಟು ಮಾತ್ರವಲ್ಲದೆ ಶ್ರೀಯುತರು ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿಗೆ, ನಮ್ಮ ಕಲೆಗೆ ಬಹಳಷ್ಟು ಮಹತ್ವವನ್ನು ನೀಡುವವರು, ನೀರೆರೆದು ಅದನ್ನು ಬೆಳೆಸುವವರು. ಆದುದರಿಂದ ನಮ್ಮ ಪರಿಸರದಲ್ಲಿ ಅವರ ಶಾಲೆಯಲ್ಲಿ ಸಂಸ್ಕೃತಿಗೆ, ನೃತ್ಯ ಕಲೆಗೆ ಬಹಳಷ್ಟು ಮಹತ್ವ. ಅಂತಹ ಒಂದು ಸಂಸ್ಕೃತಿಗಳಿಗೆ ಗೌರವ ತೋರುವ ವ್ಯಕ್ತಿಯನ್ನು ನಮ್ಮ ಸಮುದಾಯಕ್ಕೆ ಪರಿಚಯಿಸುವುದು ಬಹಳಷ್ಟು ಅತ್ಯಗತ್ಯದ ಉದ್ದೇಶವಾಗಿತ್ತು. ಅದಕ್ಕೋಸ್ಕರ ಅವರನ್ನು ನಮ್ಮ ಮುಖ್ಯ ಅತಿಥಿಯನ್ನಾಗಿ ನಾವು ಕರೆಸಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಇನ್ನೊಂದು ಮಾತನ್ನು ಅವರಲ್ಲಿ ಹೇಳಲೇಬೇಕು. ಅವರ ಶಾಲೆಯಲ್ಲಿ, ಅವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿತ ಮಕ್ಕಳು ನಮ್ಮ PUC ಕಾಲೇಜಿಗೆ ಬರ್ತಾರೆ, ಡಿಗ್ರಿ ಕಾಲೇಜಿಗೆ ಬರ್ತಾರೆ. ಅವರ ಶಿಸ್ತನ್ನು ನೋಡುವಾಗ, ಅವರ ಸಭ್ಯತೆಯನ್ನು ನೋಡುವಾಗ, ಅವರ ರೀತಿ ನೀತಿಯನ್ನು ನೋಡುವಾಗ ಈ ಶಾಲೆಯ ಮಹತ್ವವೇನು, ಅವರು ಕೊಟ್ಟ ಕಾಣಿಕೆ ಏನು, ಆ ಸಮಾಜಕ್ಕೆ ಕೊಟ್ಟ ಕಾಣಿಕೆ ಏನು ಎಂಬುದರ ಅರಿವಾಗುತ್ತದೆ. ಶ್ರೀಯುತ ರವೀಂದ್ರ ಶೆಟ್ಟಿಯವರೇ, ನಮ್ಮ ಸಮುದಾಯಕ್ಕೆ ನೀವು ಕೊಟ್ಟಿರುವ ಆ ಸೇವೆ ಖಂಡಿತವಾಗಿಯೂ ಮಹತ್ವದ ಸೇವೆ. ಅವರಿಗೊಂದು ಕೈಚಾಪಳೆ ತಟ್ಟಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಂತಹ ಉತ್ತಮ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಭಗವಂತ ನಿಮ್ಮನ್ನು ಹರಸಲಿ ಎಂಬುದೇ ನನ್ನ ಆಸೆ. ಶ್ರೀಯುತ ರೋಷನ್ ಫೆರಾವರ್ ಅವರನ್ನು ಕೇವಲ ಅತಿಥಿಯಾಗಿ ಇಂದಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ಳುವ ಉದ್ದೇಶವನ್ನು ಇಟ್ಟುಕೊಂಡಿರಲಿಲ್ಲ. ಬದಲಾಗಿ ನಮ್ಮ ಶಾಲೆಯಲ್ಲಿ ಕಲಿಯುವ ಮಕ್ಕಳ ಪೋಷಕರಾಗಿ ಭಾರತದ ಹಿರಿಮೆಯನ್ನು 7 ಸಮುದ್ರಗಳ ಆಚೆ ಅಮೇರಿಕಕ್ಕೆ ಹೋಗಿ ಅಲ್ಲಿ ನಮ್ಮ ದೇಶದ ಮಹತ್ವವನ್ನು ಅವರು ಖಂಡಿತವಾಗಿ ಎತ್ತಿ ಹಿಡಿದಿದ್ದಾರೆ. ಅದು ಖಂಡಿತವಾಗಿಯೂ ನಮಗೆಲ್ಲರಿಗೂ ಸಂತೋಷ ನೀಡುವ ಸಂಗತಿ, ನಮಗೆ ಹೆಮ್ಮೆಯ ಸಂಗತಿ. ನಮ್ಮ ಮಕ್ಕಳ ಪೋಷಕರು ಆದುದರಿಂದ ಇವತ್ತು ಅವರನ್ನು ಗೌರವಿಸುವುದು ಖಂಡಿತವಾಗಿ ಅರ್ಥಭರಿತ. ಅವರಲ್ಲಿ ಹೇಳೇ ಇಲ್ಲ, ನಾವು ನಿಮಗೆ ಇವತ್ತು ನಾವೊಂದು ಸನ್ಮಾನ ಮಾಡುತ್ತೇವೆ ಅಂತ ಹೇಳಿಯೇ ಇಲ್ಲ. ಅದೊಂದು ಸರ್ಪ್ರೈಸ್ ಆಗಿ ಇಟ್ಟುಕೊಂಡಿದ್ದೆವು. ಅವರು ಬರ್ತಾರೋ ಬರೋದಿಲ್ಲ ಎಂಬುದೊಂದು ಸಂಶಯ ಕೂಡ ಇತ್ತು. ಆದುದರಿಂದ ಬಹಳಷ್ಟು ಬ್ಯುಸಿಯಾಗಿದ್ದರೂ ಕೂಡ ರೋಷನ್ ಫೆರೋವರ್ ಅವರು ಇಲ್ಲಿಗೆ ಬಂದಿದ್ದಾರೆ. ರೋಷನ್ ಫೆರೋವರ್ ಅವರೇ, ಒಬ್ಬ ಪೋಷಕರಾಗಿ ನಮ್ಮೆಲ್ಲ ಪೋಷಕರಿಗೆ ನೀವು ಯಾವ ದಿಸೆಯಲ್ಲಿ ಮಕ್ಕಳು ಮತ್ತು ಪೋಷಕರು ಮುಂದಕ್ಕೆ ಹೋಗಬೇಕೆಂಬುದರ ಮಾತಿನಿಂದಲ್ಲ, ನಿಮ್ಮ ನಡೆನುಡಿಯಿಂದ ಮಾತ್ರವಲ್ಲ, ನಿಮ್ಮ ಶ್ರಮ ಜೀವನದ ಮೂಲಕ ಸಾಧಿಸಿ ತೋರಿಸಿದ್ದೀರಾ. ಅವರಿಗೂ ಕೂಡ 2 ಕೈ ಚಪ್ಪಾಳೆ ನೀಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಪೋಷಕರ ಇನ್ನು 2 ಮಾತುಗಳು. ಒಂದು ಮಾತು ಪೋಷಕರಿಗೋಸ್ಕರ, ಒಂದು ಮಾತು ಮಕ್ಕಳಿಗೋಸ್ಕರ. ಪೋಷಕರೇ, ನಿಮಗೊಂದು ಚಿಕ್ಕ ಕಥೆಯನ್ನು ಹೇಳಲು ಇಚ್ಛಿಸ್ತೇನೆ. ಒಮ್ಮೆ ಒಂದು ತಾಯಿ ತನ್ನ ಪುಟ್ಟ ಮಗುವನ್ನು ತೆಗೆದುಕೊಂಡು ಶಾಪಿಂಗ್ಗೆ ಹೋದಳು. ಅಲ್ಲಿ ಶಾಪಿಂಗ್ಗೆ ಹೋದಾಗ ಈ ಮಗು
ಅಂಗಡಿಯಲ್ಲಿದ್ದ ಈ ಚಾಕ್ಲೇಟ್ಗಳ ಆ ಡಬ್ಬವನ್ನೇ ನೋಡ್ತಾ ಇದೆ. ಆಗ ಅಂಗಡಿ ಮಾಲೀಕ ಹೇಳಿದ, ಮಗು ಕೈ ಹಾಕಿ ಬೇಕಾದಷ್ಟು ತೆಗೆದು ಬಿಡು, ನಿಮಗೆ ಬೇಕಾದಷ್ಟು ಚಾಕ್ಲೇಟ್ಗಳನ್ನು ತೆಗೆದು ಬಿಡು. ಆದರೆ ಹುಡುಗ ಕೈ ಹಾಕುವುದೇ ಇಲ್ಲ. ಇದನ್ನು ನೋಡಿ ಕೊನೆಗೆ ಬಿಲ್ ಕೊಡುವಾಗ ಅಂಗಡಿ ಆತ ಎರಡೂ ಕೈಯಿಂದ ತೆಗೆದು ಚಾಕ್ಲೇಟ್ ಕೊಟ್ಟಾಗ ಮಗು ಎರಡೂ ಕೈಯಿಂದ ಎಲ್ಲ ಚಾಕ್ಲೇಟನ್ನು ಹಿಡ್ಕೊಂಡಿದ್ದು. ತದನಂತರ ಹಿಂದಕ್ಕೆ ಬರುವಾಗ ಅಮ್ಮ ಮಗನ ಹತ್ರ ಕೇಳಿದರು, ಮಗು ಆತ ಹೇಳ್ದ ನಿಮಗೆ ಚಾಕ್ಲೇಟ್ ತೆಗೆಯ ಅಂತ. ಯಾಕೆ ತೆಗೆಯಲಿಲ್ಲ? ಅಮ್ಮ, ನನ್ನ ಕೈ ತುಂಬ ಸಣ್ಣದು, ಆದರೆ ಅವರ ಕೈ ತುಂಬ ದೊಡ್ಡದು. ಅವರ ಕೈಯಿಂದ ಕೊಟ್ಟಾಗ ನನಗೆ ನನ್ನ ಕೈಯಿಂದ ತೆಗೆಯೋದಕ್ಕಿಂತ ಜಾಸ್ತಿ ತೆಗೆಯಲು ಸಾಧ್ಯವಾಯಿತು. ಪೋಷಕರೇ, ನಿಮ್ಮ ಮನಸ್ಸಿನಲ್ಲಿ ನಮ್ಮ ಶಾಲೆಯಿಂದ ಏನು ಬೇಕಿದೆ ಎಂಬುದರ ಬಗ್ಗೆ ಹಲವು ಚಿಂತನೆಗಳಿವೆ. ಅದು ಇಷ್ಟೇ ಚಿಕ್ಕ ಕೈಯಷ್ಟು. ಆದರೆ ಈ ಸಂಸ್ಥೆ, ಈ ಸಮೂಹ ಸಂಸ್ಥೆಗಳು ನೀವು ಬಯಸುವುದಕ್ಕಿಂತ ಅದೆಷ್ಟೋ ಜಾಸ್ತಿ ಕೊಡ್ತಾ ಇದ್ದಾರೆ. ನಮ್ಮ ಈ ಸಮೂಹ ಸಂಸ್ಥೆಗಳಲ್ಲಿ 150ಕ್ಕೂ ಮಿಕ್ಕಿ ಅಧ್ಯಾಪಕ ವೃಂದದವರಿದ್ದಾರೆ, ಸಹಾಯಕರಿದ್ದಾರೆ. ಇವರೆಲ್ಲರೂ ಚಿಕ್ಕ ಕೈಯಿಂದಲ್ಲ, ಪುಟ್ಟ ಕೈಯಿಂದಲ್ಲ, ತಮ್ಮ ದೊಡ್ಡ ಕೈಗಳಿಂದ ನಿಮ್ಮ ಮಕ್ಕಳಿಗೆ ದಾರ ಇರೋದು ಎಂಬಂತೆ ಬಹಳಷ್ಟು ವಿಷಯಗಳನ್ನು ಕೊಡ್ತಾರೆ. ಶಿಕ್ಷಣ ಮಾತ್ರವಲ್ಲ, ಶಿಕ್ಷಣೇತರ ವಿವಿಧ ಚಟುವಟಿಕೆಗಳು, ಆಟೋಟ ಸ್ಪರ್ಧೆಗಳು, ಭಾಷಣ, ಸಂಗೀತ, ಕರಾಟೆ, ಅದೇನೋ ಇರಲಿ, ಇದೆಲ್ಲವನ್ನು ನಿಮಗೆ ಮಕ್ಕಳಿಗೆ ಕೊಡುವಾಗ ನಿಮ್ಮ ಮನಸ್ಸಿನಲ್ಲಿರುವ ಆ ಚಿಕ್ಕ ಮನೋವಾದ ಅದೆಷ್ಟೋ ಜಾಸ್ತಿ ಸಿಗುತ್ತದೆ. ಆದುದರಿಂದ ಈ ಅಧ್ಯಾಪಕ ವೃಂದದವರ ಮೇಲೆ ನೀವು ಗೌರವವನ್ನು ಇಟ್ಟುಕೊಳ್ಬೇಕು, ನಂಬಿಕೆಯನ್ನು ಇಟ್ಟುಕೊಳ್ಬೇಕು. ಆಗ ಖಂಡಿತವಾಗಿ ನಿಮ್ಮ ಮಕ್ಕಳು ಅದೆಷ್ಟೋ ನೀವು ಬಯಸುವುದಕ್ಕಿಂತ ಅದೆಷ್ಟೋ ಜಾಸ್ತಿ ಸಾಧಿಸಲು ಸಾಧ್ಯವಿದೆ ಎಂಬುದನ್ನು ನೀವು ಅರಿತುಕೊಳ್ಬೇಕು. ಅದನ್ನು ಅರಿತುಕೊಳ್ಳುತ್ತಾ ಗೌರವಪೂರ್ವಕವಾಗಿ ನಮ್ಮ ಇಡೀ ಅಧ್ಯಾಪಕ ವೃಂದದವರಿಗೆ ಮಗದೊಮ್ಮೆ ನೀವು ಚಪ್ಪಾಳೆ ತಟ್ಟಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. Sincere thanks to our dear Last, sister Anita. this is for the students, especially for the students of Saint Sebastian English Medium School. My dear children, I would like to give you yet another story. There was a sage, a holy man, who was meditating on the banks of river Ganges. And as he was meditating in the floods of river Ganges, he saw a scorpion just sitting there on a small twig of the tree. And it was really struggling to survive. And this sage tried to pick up that scorpion along with the twig. And then the Shishyas, the followers of the great sage, said, Sir, Master, do not touch. The scorpion is going to bite you. The scorpion is going to give you venom. The scorpion is poisonous. Still, the sage, the holy man, picked up the twig and the scorpion did bite the holy man. And meanwhile, the holy man said, the habit of the scorpion is to bite. Thank you. The habit of the scorpion is to give venom. The habit of the scorpion is to poison. May I request whereas all the dignitaries mine is to kindly give to life. occupy the front Mine seats for is to you save and life enjoy the of the forthcoming other. program. My dear children, you study in Saint Sebastian English Medium School. There may be a lot of problems out there. There may be poisonous people. There may be people biting you. But your job is not to bite against them, bite at them. It's not your choice to be angry with them. It's not your choice really to spread venom elsewhere out there. Rather, your job is really to bring healing. Your job is to bring peace. Your job is to bring harmony. Your job is to give life. And if you learn that much along with your studies, that is going to make you great citizen. And that is exactly what I wish. Once again, students, parents, staff and students, faculty members, guests, I wish you all the best. Thank you and God bless you. First of all, I thank God for His bountiful blessings on us. I take these opportunities to express my sincere gratitude to our President, Very Reverend Dr. J.B. Saldana, correspondent of St. Sebastian Institution, for his great support and encouragement to put up this beautiful program. Thank you, Father. We are grateful to today's chief guest, C.K. Ravindra Shetty, for spending his valuable time with us. Thank you, sir.
newness, rawness, and eye-catchy, and the other that are very own, soulful, and mesmerizing, presenting before you the yin and yang, international culture versus a national culture. ಇವತ್ತಿನ ಈ ಹೊತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ವೈಭವದ ಬಣ್ಣಗಳ ಲೋಕ. You have boarded into Saint Sebastian's flight. Dear guests, please be seated and fasten your seatbelts to witness the different colors of the world that unfolds before you. To unfold our horizons and rejoice in the simple pleasure that life has bestowed with. We all very well know that prayer works wonders. As we stand at this threshold of this gathering, let's surrender ourselves to Almighty God. May I kindly invite our performers to allow ನಾನು ಕುಣಿಯುವೆ ನಾನು ಎಂದಿಗೂ ನೀನಾಗೆ ಚಿಕ್ಕ ಕಾಣಿಕೆಯನ್ನು ತಂದೆ ನಿನ್ನ ಬಳಿಗೆ ನನ್ನ ಸ್ವೀಕರಿಸು ನನ್ನ ಮಾತಾಡಿಸು ನನ್ನ ಅಭಿಷೇಕಿಸು ನಿನ್ನ ರಕ್ತದಿಂದಲೇ ನನ್ನ ಸ್ವೀಕರಿಸು ನನ್ನ ಮಾತಾಡಿಸು ನನ್ನ ಅಭಿಷೇಕಿಸು ನಿನ್ನ ರಕ್ತದಿಂದಲೇ. ನನ್ನಯ ಪ್ರತಿಯೊಂದು ಹಾಡಿಗೆ ತಾಳವು ಎಂದಿಗೂ ನೀನೇ ಆಗಿರು. ನನ್ನ ಮಾರ್ಪಡಿಸು ನನ್ನ ಅಭಿಷೇಕಿಸು ನಿನ್ನ ರಕ್ತದಿಂದಲೇ. ನನ್ನ ಸ್ವೀಕರಿಸು ನನ್ನ ಮಾರ್ಪಡಿಸು ನನ್ನ ಅಭಿಷೇಕಿಸು ನಿನ್ನ ರಕ್ತದಿಂದಲೇ. ಹಾಡುವೆ ನಾನು ಕುಣಿಯುವೆ ನಾನು ಎಂದಿಗೂ ನಿನಗೆ ಚಿಕ್ಕ ಕಾಣಿಕೆಯನ್ನು ತಂದೆ ನಿನ್ನ ಬಳಿಗೆ. ಹಾಡುವೆ ನಾನು ಕುಣಿಯುವೆ ನಾನು ಎಂದಿಗೂ ನೀನಾಗೆ ಚಿಕ್ಕ ಕಾಣಿಕೆಯನ್ನು ತಂದೆ ನಿನ್ನ ಬಳಿಗೆ. ಹೇಬೇಲನ ಕಾಣಿಕೆಯನ್ನು ಮೆಚ್ಚಿದವನೇ ನನ್ನಯ ಕಾಣಿಕೆಯನ್ನು ಸ್ವೀಕರಿಸು. ಸೌಲನ ಪಾಪವನ್ನು ತೊಳೆದವನೇ ನನ್ನಯ ಪಾಪವನ್ನು ತೊಳೆದು ಬಿಡು. ನನ್ನ ಸ್ವೀಕರಿಸು ನನ್ನ ಮಾರ್ಪಡಿಸು ನನ್ನ ಅಭಿಷೇಕಿಸು ನಿನ್ನ ರಕ್ತದಿಂದಲೇ. ನನ್ನ ಸ್ವೀಕರಿಸು ನನ್ನ ಮಾರ್ಪಡಿಸು ನನ್ನ ಅಭಿಷೇಕಿಸು ನಿನ್ನ ರಕ್ತದಿಂದಲೇ. ಹಾಡುವೆ ನಾನು ಕುಣಿಯುವೆ ನಾನು ಎಂದಿಗೂ ನೀನಾಗೆ
the garden. I'm sunflower. I am lotus. Every child is unique and all together make this world a beautiful and colorful garden. Like stars are to the sky, so are the children to our world. They deserve to shine. Now, I would like to call my friends to share the happiness. I got it from my daddy. Daddy. I feel nice. You look nice. 널 보자마자 나 어머나 땡잡았어. Don't think twice. 이미 게임 끝났어. You be my curry. I'll be your rice. My name is PS1. 한국말로 박재상. 너의 변한 눈동자 빠져서 헤엄치고파. 오빠 달린다. 꽉 붙잡아 only you. 나는 아름다운 아가. C의 동반자. Hold up, wait a minute. 지금부터 선수끼리 밤이 아까워. Turn up louder. 불타오르는 아름다운 그대여. How you like me now? 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 Hey, where'd you get that body from? Where'd you get that body from? Where'd you get that body from? I got it from my daddy. I got it from my daddy. I got it. Hey, where'd you get that body from? I got it from my daddy. I got it from my daddy. I got it. Hey, where'd you get that body from? I got it from my daddy. दिल में हाँ है होठों पे ना, दिल में हाँ है होठों पे ना, भरे बाजार में दिल तोड़ गई जालिमा। आशिकों की जाले गई, आशिकों की जाले गई, काहे रुमाल मगर छोड़ गई जालिमा। One, two, three. ले जा थोड़ा बर्फ पे घिसले भेजा सॉरी ले जा माफी दे जा हमको फ्री 1, 2, 3. सारी 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 पकड़े ये दोनों कान क्या सारी सारी
डेली फ्री। 1 2 3 सॉरी 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 पकड़े ये दोनों कान क्या सॉरी 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 बच्चे की लोगे जान क्या सॉरी 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 महंगी है एक मुस्कान क्या सॉरी 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 बच्चे की लोगे जान क्या। Raindrop bouncing, my heart is announcing you got to take me away. Let's start jumping, my heart goes pumping. I love you in every way. धड़कनों पे बूंद जो गिरी तो नाचो आज छम 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 मैं नाचो आज छम 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 छम। गीली हवाएं झूमती है तन को मेरे झूमती है छोड़ के ये शर्म वरम झूम ये जिया कोई भी कहे कुछ भी यहाँ मैंने तो कभी सुना कहा दिल ने मेरे जो भी कहा मैंने वो किया इस पल को मैं आज जी लूं जो भी होगा देखा जाएगा कल मुझसे नैना मिला के मौसम होने लगे पागल है सबसे होके बेफिक्र नाचू मैं आज सबसे होके बेफिक्र नाचू मैं आज छम 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 मैं नाचू आज छम 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 छम। Oh.
ටික කල් ගෙවිලා හැමදෙන වෙනස් වෙලා ලෝකය කැරකෙනවා නොඉරබලේ නාගේ ප්‍රේමයයි සුවසීන ලෝකයයි තව බලා හිපී වඩින රාතේ ආදරේ කම කෙල්ලටයි මෙම් කෙරුවේ ලිපිටයි ලෝදනාවට හිනාගෙන යත්තේ ආදරේ. Thank you, dear friends, for presenting Beauty of the Garden. Here we are, first grade students from Colorful World, to present a dance performance to show you how we can fly high with the help of wings. How we can enjoy rainy days without rain. How we can enjoy school days without school. Let's wait and watch. Are you ready? मर जावा तेरे इश्क पे मर जावा मर जावा तेरे इश्क पे मर जावा भीगे सपनों का जैसे खत है हाय गिरी गिरी चाहत की जैसे लत है मर जावा तेरे इश्क पे मर जावा तेरे इश्क पे मर जावा सोचे दिल के ऐसा काश हो तुझको एक नजर मेरी तलाश हो जैसे ख्वाब है आँखों में बसे मेरी बसे नींदों पे सिलवटे पड़े तेरी अरमानों की राहत है हाय गिरी गिरी ख्वाहिश भी तो बेहद है मर जावा तेरे इश्क पे मर जावा गोरिये तू किन्नी गोरिये तू जमीन पे चांद की जोड़िए बुरिए बड़ी बुरिए दुनिया की नियत छोड़िए नजर ना लग जाए जानू थॉट ये घबराए सानू नजर ना लग जाए जानू थॉट ये घबराए सानू
बदला न सारा यू सारा का सारा न्यू 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 मैं हैप्पी वैप्पी क्यों 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 मैं बिजी बिजी हूँ धीमे धीमे slowly slowly I'm learning सीखो वीखो नई जुबान धीमे धीमे slowly slowly I'm learning सीखो वीखो नई जुबान टेढ़ा लगता है सब कुछ यूं अच्छा लगता है फिर भी क्यों I'm trying देखो तो I'm liking this that वो धीमे धीमे slowly slowly I'm learning सीखो वीखो नई जुबान धीमे धीमे slowly slowly I'm learning सीखो वीखो नई जुबान Every child belongs to this colorful world. Some may find their colors in playing games, some may find in drawing, and others in swimming, acting, dancing, and watching cartoons. One of the favorite cartoons amongst all other cartoons are the Mickey Mouse. Here are the second grade students to take you to the world of Mickey Mouse. Hot dog. Hot dog. Hot dog, hot dog, hot diggity dog. Now we got ears, it's time for cheers. Hot dog, no problem solved. Hot dog, hot diggity dog. Everybody up on your feet, come on, do what I do. Keep on dancing, it's fun. What a hot dog day. Hot dog, hot diggity dog. It's a brand new day, what you waiting for? Get up, stretch out, stomp on the floor. Hot dog, hot diggity dog. Hot dog, hot diggity dog. We're splitting the scene, we're full of beans. So long for now from Mickey Mouse. That's me. And the Mickey Mouse Club. Who's the leader of the band? It's made for you and me. MIC
my decorations, yeah. I'm Mickey Mouse. Click on me and you can see I'm not expensive. I want you, I hope you want me to, so be my guest. I'm Mickey Mouse. Look at me, shining from someone in my life, someone in my mind. Come on, take a picture of my soul, running through the days, dancing all the night. Little mouse, make you so alone. I'm not a girl, I'm not a boy, got plastic dream and bubble toy. Never die, never die, forever young, forever number Listen up, I'd like to be a satisfaction. Never stop to store in your imagination, yeah. I'm sexy Mickey Mouse. Look at me, shining from someone in my life, someone in my mind. Come on, take a picture of my soul, running through the days, dancing all the night. Little mouse, make you so alone. Forever number one.
Thank you, dear friends. Greek culture is one of the colors of the world. Most custom and traditional is in Greece are of a religious nature with music and dance. A popular folk dance is Kalamatianos, known throughout Greece and Cyprus. This is danced in a circle where dancers hold each other's hand. Here are my friends to perform a Greek dance, Kalamatianos.
welcoming, and the country. Spanish are very welcoming, and the country is known for its exotic beaches and lots of sunshine. Spain is a land of bullfighting because bullfighting is a popular sport in Spain. Dance in China is a highly varied art form consisting of many modern and traditional dance styles. For almost as long as man has existed, he has used dance as communication and personal expression. Among dances, the traditional Chinese fan dance has been a part of China's heritage for over 2000 years, considered to be an ancient form of folk dance. The fan dance serves various purposes and is highly regarded by the Chinese. So, let us visit Spain and China through a dance.
见去年人，泪湿春衫袖。去年年时，花市灯如昼，夜上柳梢头，人约黄昏后。今年元年时，月与灯依旧。不见去年人，泪湿春衫袖。今年元年时，月与灯依旧。不见去年人，泪湿春衫袖。ಪರ್ಫಾರ್ಮೆನ್ಸ್. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ಕರ್ನಾಟಕವು ಭಾರತದ ಪ್ರಮುಖ ದಾಕ್ಷಿಣಾತ್ಯ ರಾಜ್ಯಗಳಲ್ಲಿ ಒಂದು. ಕರ್ನಾಟಕವೆಂದರೆ ಕರುನಾಡು ಎಂಬ ಅರ್ಥವನ್ನು ನೀಡುತ್ತದೆ. ಕರ್ನಾಟಕದಲ್ಲಿ ಆಶ್ರಯ ಪಡೆದಿರುವ ಅನೇಕ ತತ್ವಜ್ಞಾನಿಗಳು ಹಾಗೂ ಕವಿಗಳಿಂದ ಆರಂಭಿಸಲ್ಪಟ್ಟಿರುವ ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಹಿತ್ಯಿಕ ಚಳುವಳಿಗಳು ಇಂದಿನವರೆಗೂ ನಡೆದುಕೊಂಡು ಬಂದಿವೆ. ಕನ್ನಡ ಭಾಷೆಯ ಸಾಹಿತಿಗಳಿಗೆ ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಕರ್ನಾಟಕವು ಭಾರತದ ಶಾಸ್ತ್ರೀಯ ಸಂಗೀತ ಪರಂಪರೆಗಳಾದ ಕರ್ನಾಟಕ ಸಂಗೀತ ಶೈಲಿಗೆ ಹಾಗೂ ಹಿಂದೂಸ್ತಾನಿ ಸಂಗೀತ ಶೈಲಿಗೆ ಮಹತ್ತರವಾದ ಕೊಡುಗೆಯನ್ನು ನೀಡಿದೆ. ಕರ್ನಾಟಕವು ಕನ್ನಡಿಗರಿಗೆ, ತುಳು ಭಾಷಿಕರಿಗೆ, ಕೊಡವರು ಹಾಗೂ ಕೊಂಕಣಿ ಜನರ ನೆಲೆಯಾಗಿದೆ. ಡೊಳ್ಳು ಕುಣಿತ, ವೀರಗಾಸೆ, ಕಂಸಾಳೆ, ಭರತನಾಟ್ಯ ಎಂಬ ಪ್ರಮುಖ ನೃತ್ಯ ಪ್ರಕಾರಗಳಿವೆ. ಕನ್ನಡ ಕರ್ನಾಟಕದ ರಾಜ್ಯ ಭಾಷೆಯಾಗಿದೆ. ಸುಂದರಕ್ಕಿಂತ ಸುಂದರವಾದ ಕನ್ನಡ ನಾಡು ನಮ್ಮ ನಾಡು. ಮಾಧುರ್ಯಕ್ಕಿಂತ ಮಾಧುರ್ಯವಾದ ಕನ್ನಡ ಭಾಷೆ ಕೇಳಿ ನೋಡು. ನಮ್ಮ ಕರ್ನಾಟಕ, ನಮ್ಮ ಹೆಬ್ಬೆ. ಜೈ ಕರ್ನಾಟಕ. ಸುಂದರಕ್ಕಿಂತ ಸುಂದರವಾದ ಕನ್ನಡ ನಾಡು ನಮ್ಮ ನಾಡು. ಮಾಧುರ್ಯಕ್ಕಿಂತ ಮಾಧುರ್ಯವಾದ ಕನ್ನಡ ಭಾಷೆ ಕೇಳಿ ನೋಡು. ಕನ್ನಡ 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 ಕನ್ನಡ. ಸುಂದರಕ್ಕಿಂತ ಸುಂದರವಾದ ಕನ್ನಡ ನಾಡು ನಮ್ಮ ನಾಡು.
a wonderful performance. Culture of India indicates ideas, beliefs, customs and social behavior of people in the society. It indicates the way the people live in the society. India is a country of rich culture where people, more than one religious culture, live together. Garba is a form of dance originated in the states of Gujarat in India. Dancers here are full of fun, zeal and excitement. One such dance is Dandiya, an alive art of Gujarat and Rajasthan. Dandiya is a mesmerizing poetry of human movement. So, theme of today is Colors of the World. Color is a power which directly influences our soul. If everyone would have that uniqueness, then we would have a very colorful world. મને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात મને ભૂલો બધી વાત પ્રેમની આ मौसम छे अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा जहां सोगड़ा तारा छबीला तारा रंगीला तारा रंग वेद जुए तारी बात सोगड़ा तारा ओए छबीला तारा ओए रंगीला तारा रंग वेद जुए तारी बात रे सोगड़ा तारा ओए छबीला तारा ओए रंगीला तारा रंग वेद जुए तारी बात रे छुप छुप के तुम्हें देखा मैं करूं सारी सारी रात सारी सारी रात छुप छुप के मुझे देखा तू कर सारी सारी रात मिल जाए मुझको अगर साथ तेरा तो भूलूं मैं सारा जहां सोगड़ा तारा छबीला तारा रंगीला तारा रंग वेद जुए तारी बात सोगड़ा तारा ओए छबीला तारा ओए रंगीला तारा रंग वेद जुए तारी बात रे सोगड़ा तारा ओए छबीला तारा ओए रंगीला तारा रंग वेद जुए तारी बात रे ಕಂಬಳಗುತ್ತು ಶರಣ್ ಶೆಟ್ಟರನ ಕುಟುಂಬ ಪಂಡ ಭಾರಿ ಘನತೆ ಸಂಸ್ಕೃತಿದ ಕುಟುಂಬ ತುಳು ಅಪ್ಪೆನ ಸಂಸ್ಕೃತಿನ ತನ್ನ ತರೆಟು ದೀವೊಂದು ಬತ್ತಿನಂಚಿನ ಪೆರ್ಮೆದ ಕುಟುಂಬ
ಇಂಚಿನ ಪೆರ್ಮೆದ ಕುಟುಂಬದ ಶರಣ್ ಶೆಟ್ರಿಗ್ 2 ಜನ ಪೊನ್ನುಲು. ಒರ್ತಿ ಕವಿತಾ, ನನೊರ್ತಿ ಶಾಲಿನಿ. 2 ಕಣ್ಣದಂಚಿಂದ ಪೊನ್ನುಲು ನಮ್ಮ ಶೆಟ್ರಿಗ್. ಆಂಡ ಆ 2 ಪೊನ್ನುಲ್ಲ ತದ್ವಿರುದ್ಧ. ಒರ್ತಿ ಅಪ್ಪಟ ತುಳುನಾಡ ಸಂಸ್ಕೃತಿಗ್ ತರೆತಗ್ಗಾಯಿನಾಲಾಂಡ ನನೊರ್ತಿ ಐತ ಮೂಲ ಸತ್ವದ ಅರ್ಥನೇ ತೆರೆಯೋಂದೆ ಆಧುನಿಕ ಪಂಡ ಮಾಡರ್ನ್ ಸಂಸ್ಕೃತಿಗ್ ಬಲಿಯಾಯಿನಾಲು. ಬಲೆ ಈ ಕುಟುಂಬದ 2 ಪೊನ್ನುಲ್ನ 2 ಸಂಸ್ಕೃತಿದ ಬದುಕು ಎಂಚ ಉಂಡು, ಓ ಸಂಸ್ಕೃತಿ ಏರಿನ ಗೆಂದ ಉಂಡು ಪಂಡದು ನಿಖಲೇ ತೂಲೆ. Mom, bed coffee please. ಓ ದೇವರೇ, ಈ ಪೊಣ್ಣಗೆ ಏರ್ ಪನ್ಪುನಿ ಲಕ್ಕದು ತುಲ ನಿನ್ನ ಮೆಗ್ದು ಏತ್ತು ಶೋ ಕೊಡು. ಅವಳು ಕಾಂಡೆ ಕಾಂಡೆ ಲಕ್ಕದು ಜಾಲುಗ ಅಂಬಿ ಆಡ್ತದು, ಪೂಜೆ ಮಲ್ತದು, ಇಂಕ ಬೇಲೆಗ್ಲ ಕೈಕೊರೊಂದುಲ್ಲಲು. ಹೌದೇ ಅಪ್ಪಟ ತುಳುನಾಡ ಸಂಸ್ಕೃತಿ ಪೊಣ್ಣನ ಲಕ್ಷಣ. ಲಕ್ಕದೆ ಇಲ್ಲ ಉಲ್ಲ ಸೂರ್ಯ ನೆತ್ತಿ ಮುಟ್ಟ ಏರುಂಡಲ ಲಕ್ಕದಿನೇ ಇಜ್ಜಿ ಕುಡ ಬೆಡ್ ಕಾಫಿಗೆ ಪೋ ಕೂಲಿ ದೆಕ್ಕದು ಬೊಕ್ಕ ಪಾರು ನಿಕ್ಕು ಪಂಡದು ದಾಲಾ ಸುಖ ಇಜ್ಜಿ ಏ ಪೈ ಸುಧಾರುವನ ಒಂತೆ ನಿನ್ನ ಮೆಗದಿನ ಅಂಡಲ ತೂದು ಕಲ್ಪು ದಾದೆ ಮಾಮ್ ವಾ ಸಂತೆದೆ ಅಮ್ಮ ಬಂದೆ ಕೇನ್ನಗ ದಾದನ ಒಂಥರ ಆಪುಂಡು ಅಮ್ಮ ಅಪ್ಪೆ ಪಂಡನೇ ಅವು ಒಂಜಿ ಖುಷಿ. ಈರ್ನ ಇಂಚೆ ಕಾಂಡೆನೆ ಈರ್ಲ ಈರ್ನ ಒಂಜಿ ಮಗಲ್ಲ ಒಂಜೆ 1947 ಮಾತ ಸಂಸ್ಕೃತಿ ಪಂಡದು ನಮ್ಮ 2018 ಉಲ್ಲ ಚೂರ್ ಮಾಡರ್ನ್ ಆದಿತ್ತಂಡನೇ ಪೊರ್ಲು ಸಂಸ್ಕೃತಿ ಪೂರ ದಾಲ ಬೆಲೆ ಇಜ್ಜಿತ್ತೆ ಲಕ್ಲೆ ಈಡೆ ಇಂಚಿನ ಪನ್ಪುನಿ ಈರ್ ನನಲ ಆ 1947 ಸಂಸ್ಕೃತಿ ಡೇ ಉಲ್ಲಾರ್ ಅಕ್ಕ ಇಂದ ಓ ಲಕ್ಕದೆ ನಿಕ್ಕ ಬೆದ ಬೆಲೆ ಇಜ್ಜ ಅಂಚ ಅಕ್ಕ ಆರತಿ ಪೋ ಹಾ ಆವಾವ್ ಪೋ ಅಮ್ಮ ಅಕ್ಕದಾನೆ ಯಾಪಲ ಅಂಚ ಏರ್ ಪನ್ಪುನಿ ಅಲೆಗ್ ಆಲು ಪಂಡಿನನೇ ಮಲ್ಲ ಏಪತುಂಡಲ ಮಾಡರ್ನ್ ಪೇಶನ್ ಪನೊಂದುಲ್ಲಲ್ ನಮ್ಮ ತುಳುನಾಡ ಸಂಸ್ಕೃತಿ ಅವು 10 ಪಂಡದು ಎಂಚ ಪನ್ಪುನಿ ಎಂಗ್ಲಿನ ಶ್ರೀಮಂತ ಸಂಸ್ಕೃತಿನ ಬಿಟ್ಟು ಪಾಶ್ಚಾತ್ಯ ಸಂಸ್ಕೃತಿ ನಮಕ್ ಬೊಡ್ಚು ಮಗ ಈ ಅವೆನ್ ಕಲ್ಪಡ ಇಜ್ಜಿ ಅಮ್ಮ ಎಂಗೆ ಎನ್ನ ತುಳುನಾಡೇ ಪೊರ್ಲು ಅಕ್ಕಗ್ ಯಾನ ತೆರಿಪಾಯರೆ ಪ್ರಯತ್ನ ಮನ್ಪೆ ಈರುದಾಲ ಟೆನ್ಷನ್ ಮನ್ಪುಚ್ಚಿ ಹಾ ಎಂಕಿನಿ ಕಾಲೇಜ್ ಡ್ಯಾನ್ಸ್ ಕಾಂಪಿಟೇಷನ್ ಉಂಡು ಐಕ್ಲಾ ಯಾನ್ ನಮ್ಮ ತುಳುವೆರ ಸಂಸ್ಕೃತಿದ ಪದಕ್ಕೆ ಪಜ್ಜೆ ಪಾಡೊಂದುಲ್ಲೆ ಓಕೆ ಅಮ್ಮ ಎಂಕ್ ಲೇಟ್ ಆಂಡ್ ಯಾನ್ ಬರ್ಪೆ ಆವು ಮಗ. ಕವಿತಾ ಒಂಜೇ ಕಾಲೇಜ್ ಕಲ್ತೊಂದುಪ್ಪುನ ಜೋಕುಲು ಕಾಲೇಜ್ ನೃತ್ಯ ಸ್ಪರ್ಧೆದ ಲೇಸಿಡ್ ಶಾಲಿನಿ ಪಾಶ್ಚಾತ್ಯ ಸಂಸ್ಕೃತಿದ ನೃತ್ಯ ಮಲ್ತಂಡ ಕವಿತಾ ತನ್ನ ಪೆರ್ಮೆದ ತುಳು ಸಂಸ್ಕೃತಿದ ನೃತ್ಯನು ಬಿಂಬಿಸಾವಲು. ನೆಕ್ಸ್ಟ್ ಪಾರ್ಟಿಸಿಪೆಂಟ್ಸ್ ನಂಬರ್ 7.
ಇವತ್ತಿನ ಈ ನೃತ್ಯ ಸ್ಪರ್ಧೆಯ ವಿಜೇತರು ಕವಿತಾ ಮತ್ತು ತಂಡ. ದಾನಿದೆ ಶಾಲಿ ಬಾರಿ ಕೋಪಡುಲ್ಲ ಇನ್ನದೆ ಅಲೆನ ಕುಂಟು ದಾನೆ ಅಂಚ ಇನ್ನಂಬೆ ಶರಣ್ ಈತು ಬೆನ್ಪ ಅಲೆಗ ಸಮತ 5 ಮೀಟರ್ ಕುಂಟು ಕೊರ್ದು ಒಂಜಿ ಸೋಪುದ ಮೇ ಮುಚ್ಚುನ ಸೀರೆ ಕೊರ್ರೆ ನಿಂದ ಕಾಸಿಜ್ಜ ಹೆಚ್ಚಿನದೆ ಅವು ಏಸ ಆಲೆಗ್ ಏರು ಪನ್ಪುನಿಯೇ ಪಂಡ ಕೋಪ ಬರು ಉಪ್ಪಡು ಜೋಕುಲತ ಎಂಕ ಬೇಲೆ ಉಂಡು ಯಾನು ಬರ್ಪ ಈರೊಂಚು ಬಾಯಿ ಮುಚ್ಚುವರ ದುಂಬೆ ಯಾನ್ ಬೆಚ್ಚೊಡುಲ್ಲೆ ಇತ್ತೆದ ಜೋಕ್ಲೆಗ್ ಎತ್ತೆಗ್ ಪಣ್ಣುಂಡಲ್ಲ ಆಪುಜಿ ದಾದ ಆಂಡದೆ ಯಾನ್ ಡಾನ್ಸ್ ಕಾಂಪಿಟೇಷನ್ ಸೋತೆ ಅಂದ ಬಕ ಏರು ಗೆಂದಿಯರು ಅಲೆ 1947 ಅಲ್ಪ ಬತ್ತಲತ ಕೇಳೆ ಅಲೇಡನೆ ಅಮ್ಮ ಯಾನ್ ಗೆಂದಿಯೇ ಓ ಅಂದ ಬೊಗ ನಮ್ಮ ಸಂಸ್ಕೃತಿ ಗೆಂದೋಡತ್ತ ಆವಾವ್ ಈ ಅಜ್ಜಮ್ಮನೊಟ್ಟಿಗೆ ಪಾತೆರೊಂದುಪ್ಪುಲ ಯಾನ್ ಬರ್ಪೆ ಎಂಕೊಂತೆ ಬೇಲೆ ಉಂಡು ಯಾನ್ ಗೆಂದಿ ಅಂದ ಮಗ ಅಂದ ಯಾನ್ ಎಂಗ್ರೆನ ತುಳುನಾಡು ಪೆರ್ಮೆದ ಸಂಸ್ಕೃತಿದ ಡ್ಯಾನ್ಸ್ ಮಲ್ತೆ ಮಾತೆರ್ಲ ತಾಟಿ ಬೊಟ್ಟಿಯರೆ ಇಂದೆ ಟ್ರೋಫಿ ಏತು ಪೊರ್ಲತ್ತೆ ನಮ್ಮ ಸಂಸ್ಕೃತಿ ಅಂದ ಮಗ ಭಾರಿ ಪೊರ್ಲುದ ನಮ್ಮ ಸಂಸ್ಕೃತಿ ಮುಲ್ತ ಆಚಾರ ವಿಚಾರ ತೆನಸು ಅವು ಅತ್ತಂದೆ ಆಟಿಕಲೆಂಜಿ ಕೋಲ ನೇಮ ಪರ್ಬೋಲು ಮಾತ ಮಸ್ತ್ ಖುಷಿ ಕೊರ್ಪುಂಡು ಇಂಚಿತ್ತಿನ ತುಳು ಅಪ್ಪೆನ ಜಕ್ಕೆಲ್ಡು ಹುಟ್ಟು ದಿನ ನಮ್ಮ ಭಾಗ್ಯಶಾಲಿಲು ಕವಿತಾ ಕವಿತಾ ಓ ಪಾಲೆ ಜೆತ್ತಲು ಪಾಪ ಪಚ್ಚಿದುಪ್ಪೋಡು ಇಂಚ ಕವಿತಾಗ ತುಳುನಾಡ ಸಂಸ್ಕೃತಿ ಪಂಡ ಆಲ್ನ ಮನಸ್ಸಿಡು ಒಂಜಿ ಕವಿತೆನೇ ರಚನೆ ಮಲ್ತದಿದ್ದುಂಡು ಆಲ್ನ ಕನಟುಲ ತುಳು ಅಪ್ಪೆನ ತುಳು ಸಂಸ್ಕೃತಿಯೇ ಗುಣವಿದೆ ಈ ಮಣ್ಣಲಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂತೆಲ್ಲ ತುಳುನಾಡು ಮೊಗದ ತುಳುನಾಡು ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಅಸಾರ ಎಸಳದ ತಾಮರ ನಮ್ಮ ಭಾಷೆ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಅರಸಾರ ಎಸಳದ ತಾಮರ ನಮ್ಮ ಭಾಷೆ ಖೇದ ಈ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಬಲ್ಮಾಣದ ಪೊರ್ಲು ತುಲೆ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ ಇಂಚ ಕಾಲ ಪೋವೊಂದು ಬತ್ತಿ ಲೆಕ್ಕನೆ ತುಳುನಾಡದ ಅಪ್ಪಟ ಪೊನ್ನು ಕವಿತಾಗ್ಲ ಅಂಚನೆ ಆಲ್ನ ಅಕ್ಕ ಶಾಲಿನಿಗ್ಲ ಮದಿಮೆದ ಗಳಿಗೆ ಕೈತಲ್ ಬತ್ತೆ ಕವಿತಾ ಅಂಚ ಶಾಲಿನಿ ಎಡ್ಡೆ ಸುಸಂಸ್ಕೃತ ಕುಟುಂಬಗ ಮದುವೆ ಅದು ಪೋಪೆರು ತುಳುವ ಪೊಣ್ಣು ಬೆಳಗಾಯಲು ತುಳರು ಆದು ಎನ್ನ ಮದಿಮಾಲ ಗೊತ್ತುದಗತ್ತಳು ಅಲೆನ ಮದಿಪು ಪಂಡೆನ್ನೊಡಲು ಮದಿಮಾಲ
ಕನಸಿನ ಬಾಡಿನ ಕಾರುಂಗುರ ಮಿರಿಯುಡೀರೆ ಅರಸಿಯಾದ ಕಲಶದ ತಾರಿಡೆ ತುಳುವ ಪೊಣ್ಣು ಬೆಳಗಾಯಲು ತುಳರು ಆದು ಎನ್ನ ಮದಿಮಾಲೇನು ಗೊತ್ತುದಗತ್ತಳು ಅಲೆನನ ಮದಿಪು ಪಂಡೆನ್ನುಡಲು ಮದಿಮಾಲ ಮದಿಮೆ ಎಂಚಲ ಆಂಡ ನನ್ನ ದುಂಬಗು ಬದುಕು ಕವಿತಾ ತನ್ನ ಸಂಸ್ಕೃತಿಯನ್ನು ಬುಡಾಂದೆ ತನ್ನ ಬದುಕುಗು ಒಂಜಿ ಎಡ್ಡೆ ಅರ್ಥ ಕೊರೊಂದು ತುಂಬಗು ಪುಟ್ಟಿನ ತನ್ನ ಜೋಕುಲೆಗ್ಲ ಆಯ್ತ ಮಹತ್ವನ ತೆರಿಪಾವೊಂದು ಕುಟುಂಬಗ್ಲ ಅಂಚನೆ ಸಮಾಜಗ್ಲ ಒಂಜಿ ಮಾದರಿಯಾದ ಬದುಕೊಂದು ಬತ್ತಲ ಅಂಚನೆ ಅಲ್ಲ ಅಪ್ಪ ಅಮ್ಮ ಕಂಬ್ಳಗುತ್ತು ಮನೆತನದ ಮರ್ಯಾದೆ ಒರಿಪಾವನಂಚಿಂದ ತುಳುವ ಪೊಣ್ಣಾದ ಬೆಳಗಾಯಲು ಆಂಡ ಶಾಲಿನಿ ಸಂಸ್ಕೃತಿ ಬೊಡ್ಚಿ ಪಡೆದು ಇತ್ತೆ ತನ್ನನೇ ಸ್ವಂತ ಕುಟುಂಬ ಆನಗ ತನ್ನ ಕಂಡನಿನ ಕುಟುಂಬದೊಟ್ಟಿಗೆ ಹೊನ್ನೊಂದು ಪೋಯರ ಒಂದಿಜ್ಜಾಂಡು ತನ್ನ ಜೋಕುಲು ತನ್ನನೇ ಸಂಸ್ಕೃತಿದ ಮಾಹಿತಿ ಕೇನ್ನಗ ಅವನಿ ಎಂಚ ಪಂಡದು ಕೊರಡು ಪಂತಿನ ಮಾಹಿತಿ ಆಲೆಗ ತಿರಿಯೊಂದಿಜ್ಜಾಂಡು ಒಟ್ಟಿಗೆ ಪನದೊಂಡಾಂಡ ಆಲ್ನ ಭವಿಷ್ಯದ ಬದುಕು ಮಸ್ತ್ ಕಷ್ಟಕರವಾಂಡ್ ಇಂಚಾದುಪ್ಪುನಗ ಒಂಜಿ ದಿನ ಬಲ್ಲ ಅವಸ್ಥೆ ಪಂಡ ಅವಸ್ಥೆನೇಯ ದಾದಯ್ಯ ಅಲೆನ ಒಂಜಿ ಎಂಚ ಎಲ್ಲಿಯಾರ್ದು ಮಲ್ಲ ಮಲ್ತೇರಾ ಎಂಚ ಮದ್ಮೆ ಮಲ್ತೇರಾ ಕ್ರಮೊಟ್ಟು ಅಲೆಗ್ ಇಲ್ಲ ನಡಪಾವನು ಎಂಚ ಪಂಡದೇ ಗೊತ್ತುಜ್ ಅಲ್ಲ ಜೋಕುಲೆ ಕೊಂಚ ಪೊರ್ಲುಡು ತಿಂಡಿ ಕೆಲಸ ಮಂತ ಕೊರಿಯರ್ಲ ಅಲೆ ಗೊತ್ತುಜ್ಜಿ ಆ ಜೋಕುಲೆ ತುನಗ ಪಾಪ ತೋಜು ಅಲೆಗ್ ಎಂಕೆಲ್ಲ ತುಳುನಾಡದ ಸಂಸ್ಕೃತಿ ಆಚಾರ ವಿಚಾರ ದಾದ ಪಂಡದೇ ಗೊತ್ತುಜ್ಜಿ ಅಲೆಗ್ ಗೊತ್ತಿತ್ತನ್ನತ್ತ ಅಲ್ಲ ಜೋಕುಲೆಗ ಅಲ್ಲಿ ಪಂಡದು ಕೊರ್ಪಣಿ ಇಂಚ ಹೀನಾಯ ರೀತಿದ ಪಾತೆರನ್ನು ಕೇಡಿನ ಶಾಲಿನಿಗ್ ತನ್ನ ಪರಿಸ್ಥಿತಿ ತೂದು ಬೇಜಾರು ದುಃಖ ಅಂಚನೆ ನಾಚಿಗೆ ಆಪುಂಡು ತನ್ನ ಸಂಸ್ಕೃತಿಗ್ ತಾನು ಬೆಲೆ ಕೊರಾಂದೆ ತನ್ನ ಅಂಚನೆ ತನ್ನ ಜೋಕುಲೆನ ಭವಿಷ್ಯಗ್ ಸ್ಫೂರ್ತಿ ತಿಕ್ಕಿಜಿ ಪಂಡದು ಹೊರಗುವಾಲ್ ಅಂದ್ ನಿಜವಾದ ಯಾನ ಎಲ್ಲಿಯೋಡು ಎನ್ನ ಅಪ್ಪ ಅಮ್ಮ ನಕಲ್ನ ಪಂತಿನೇನ್ ಕೇಂದೋಡು ಸಂಸ್ಕೃತದ ಬೆಲೆ ಗೊತ್ತಿದ್ದದುಂಡ ಯಾನೆನ್ನ ಕುಟುಂಬಗೂ ಸ್ಫೂರ್ತಿ ಆತ್ವೆ ಎನ್ನ ಕಂಡನಿ ಜೋಕ್ಲೆಗ್ ಸರಿಕಟ್ಟದ ಅಡಿಗೆ ಮಂತ ಪಾಡ್ರೆ ಹಿಂಗ್ ಗೊತ್ತಿಜ್ಜಿ ಜೋಕುಲಿ ಎಂಡ ಬತ್ತದ ಅಮ್ಮ ಹೌದಾದೆ ಅವು ಎಂಚ ಅಂದ್ ಇಂಕ್ಲೆ ಸಂಸ್ಕೃತದ ಬಗ್ಗೆ ಕೇರ್ನಾಗ ಇಂಕ್ ದಾದ ಪನೋಡ್ ಬಂದು ಗೊತ್ತಾಪುಜಿ ಜನಕುಲ್ನ ನಡುಟ್ ಆಚಾರ ಸಂಸ್ಕೃತಿ ಪದ್ಧತಿ ಪಣ್ಣದಾದ ಅಂದ್ ಗೊತ್ತುಜ್ಜಿ ಮಾಡರ್ನ್ ಬೋರ್ಡು ಅಂದ್ ಎನ್ನ ತುಳು ಅಪ್ಪೆನ ತುಳುನಾಡದ ಸಂಸ್ಕೃತಿನ ನೀರ್ದು ಮೌನ ಇಜ್ಜಿ ಪಂದೆಂಕಿನಿ ಗೊತ್ತಾಂಡ ನನ್ನ ದುಂಬುಗು ಎಂಚಿನಾಂಡಲ ಭಂಗ ಬತ್ತಿದಾಂಡ ಯಾನ್ ಮಾತ್ರ ಎನ್ನ ಸಂಸ್ಕೃತಿನ ಬುಡ್ದು ಕೊರೆ ತುಳುನಾಡ ಸಂಸ್ಕೃತಿದ ಮೂಲ ಸತ್ವನ್ ತೆರಿಯೊಂದು ಯಾನ ತುಳುನಾಡದ ಪೆರ್ಮೆದ ಪೊನ್ನು ಪಂಪಿನ ಪುದರ್ ಕನೆಯರೆ ಪ್ರಯತ್ನ ಮಲ್ಪೆ ಅಂದ್ ಖಂಡಿತ ಪ್ರಯತ್ನ ಮಲ್ಪೆ ತುಳು ಸಂಸ್ಕೃತಿಯೇ ಪೊದ್ದು ಎಂಚ ಶಾಲಿನಿ ಜನಕ್ಲೆನ ಹಿಯಾಳಿಕೆದ ಪಾತೆರೆಡ್ದು ಬೇಜಾರಾದು ಕೊರಗದು ತುಳು ಸಂಸ್ಕೃತಿ ಪಂಡದಾದ ಐತ ಮಹತ್ವ ಎಂಚಿನ ಸಂಸ್ಕೃತಿ ಮೀರುದು ನಡತುಂಡ ಸಾದಿ ಇಜ್ಜಿ ಪಂಡದು ತೆರೆಯೊಂದು ತನ್ನ ಮನಸ್ಸು ಅಂಚನೆ ಬದುಕನ್ನು ತುಳು ಸಂಸ್ಕೃತಿದ ಕಡೆಗ್ ಪರಿವರ್ತನೆ ಮಂತಾಲು ಎಂಕ್ಲೆನ ಸಮಾಜಡ್ಲ ಶಾಲಿನಿ ಅಂಚನೆ ಕವಿತಾ ಪಂತಿನ ರಡ್ಡು ವ್ಯಕ್ತಿತ್ವದ ಜನಕುಲುಲ್ಲೇರು ಕೆಲವೆರು ಸಂಸ್ಕೃತಿಗೂ ಬೆಲೆ ಕೊರ್ಪೇರು ನನ್ನ ಕೆಲವೆರು ಸಂಸ್ಕೃತಿನ ತಿರಸ್ಕಾರ ಮಲ್ತೊಂದು ಐತ ಮಹತ್ವನ ತೆರೆಯೊಂದಿಜ್ಜೇರು ಪಾಶ್ಚಾತ್ಯ ಸಂಸ್ಕೃತಿ ಬೋಡು ಆಂಡ ಐತ ಗುಲಾಮ ಆಯರ ಬಲ್ಲಿ ಎಂಚ ಉಪ್ಪು ಇಜ್ಜಾಂದೆ ಕಜಿಪುಗು ರುಚಿ ಬರಾಂದ್ ಸೂರ್ಯ ಇಜ್ಜಾಂದೆ ಈ ಭೂಮಿ ಬೊಲ್ಪಾಯರೆ ಸಾಧ್ಯ ಇಜ್ಜ ಅಂಚನೆ ನಮ್ಮ ಸಂಸ್ಕೃತಿ ನಮ್ಮ ತುಳುದಪ್ಪೆನ ಪೆರ್ಮೆದ ಸಂಸ್ಕೃತಿ ಇಜ್ಜಾಂದೆ ನಮ್ಮ ಬದುಕಿಗೆ ಅರ್ಥ ಇಜ್ಜಿ ಇಂಚಿಂದಿನ ಭವ್ಯ ಪೆರ್ಮೆದ ನಮ್ಮ ಸಂಸ್ಕೃತಿ ತುಳುನಾಡ ಸಂಸ್ಕೃತಿ ಇದನ್ನು ಒರಿಪಾಗ ಇದನ್ನು ಮೆರೆಪಾಗ ಸೊಲ್ಮೆಲುಪಾಗ పొర్లు 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 ఈ తుడు
dear friends, it was a fantastic performance. The world is filled with different colors, which adds beauty to this world. In the same way, the life, the teachings, and the miracles of Jesus is the beautiful color to us. Let us add this color to our life and to others by watching this Bible tableau and take message to our life. Let's watch how colors of God creates beautiful creation and the world. ಮಾನವನ ಜನ್ಮ ಉಗಮ ಈ ಭೂಮಿಯಲ್ಲಿ, ಆದರೆ ಈ ಭೂಮಿಯ ಉಗಮ ಸೃಷ್ಟಿಕರ್ತ ಎಲ್ಲಿ? ದೇವರ ಯೋಜನೆಯಂತೆ ಈ ಭೂಮಿ, ಈ ಸೃಷ್ಟಿ ಯಾವ ರೀತಿ ಉಗಮಗೊಂಡಿತು? ಹೌದು, ಸೃಷ್ಟಿಯ ಉಗಮದ ಸ್ವಾರಸ್ಯ ಜೊತೆಗೆ ಸೃಷ್ಟಿಯ ಪ್ರಭು ಯೇಸು ಸ್ವಾಮಿಯ ಜೀವನದ ಹಾದಿ ನಿಮ್ಮ ಮುಂದೆ. ಬನ್ನಿ, ಪ್ರಭು ಯೇಸುವಿನ ಜೀವನದ ಸತ್ಯಾಂಶಗಳನ್ನು ನಮ್ಮ ಜೀವನಾಂಶಗಳಾಗಿ ಮಾಡೋಣ. ಸೃಷ್ಟಿಯ ಉಗಮ. In the beginning, the world was empty. Darkness was everywhere. But God had a plan. God separated the light from the darkness. Let there be light, he said, and the light turned on. He called the light day, and he called the darkness night. This was the end of the very first day. Then God said, I will divide the waters. He separated the waters in the clouds above from the waters in the ocean below. He called the space between them sky. This was the end of the second day. Next, God rolled back the waters, and some dry ground appeared. He made plants of many shapes and colors. He made mountains, hills, and valleys. This was the end of the third day. God put a shining sun in the sky for daytime. He put a glowing moon and twinkling stars in the sky for nighttime. This was the end of the fourth day. On the fifth day, God made swishy fish and squiggly creatures to live in the ocean. Then God made birds to fly across the sky. On the sixth day, God made animals to creep, crawl, hop, and gallop. Then from the dust, God made the most wonderful creature of all, a person. God named him Adam. On the seventh day, God rested. ಅಖಂಡ ಸೃಷ್ಟಿಯ ಉಗಮದ ನಂತರ ಮಾನವನ ಪಾಪ ಜೀವನವನ್ನು ತೊಲಗಿಸಲು, ಮಾನವನ ರಕ್ಷಣೆಗಾಗಿ ಪ್ರಭು ಯೇಸು ಸ್ವಾಮಿ ಈ ಧರೆಗಿಳಿದು ಬಂದರು. ಕಂದ ಯೇಸು ಬಂದನು, ಶಾಂತಿ ಸುಖವನು ತಂದನು. ಕಂದ ಯೇಸು ಬಂದನು, ಶಾಂತಿ ಸುಖವನು ತಂದನು. ದೀನರ ಬಡವರ, ದೀನರ ಬಡವರ ದಣಿವ ನೀಗಿದನು. Wish you happy, happy Christmas. Wish you merry, merry Christmas. Wish you happy, happy Christmas to you all. ಯೇಸು ಸ್ವಾಮಿಯ ಜೀವನದ ಪ್ರತಿ ಹೆಜ್ಜೆಗಳು, ಅಂಶಗಳು ನಮ್ಮ ಪ್ರತಿನಿತ್ಯದ ಜೀವನಕ್ಕೆ ಸ್ಫೂರ್ತಿ ಪೂರಕವಾಗುವಂತಹಗಳು. ಬನ್ನಿ, ಪ್ರಭು ಯೇಸುವಿನ ಜೀವನದ ಹಾದಿಯತ್ತ ನಮ್ಮ ಚಿತ್ತವಿಡೋಣ. Sing a new
Yes, your name is power, breath and living water, such a marvelous mystery. Holy, holy, holy is the Lord God Almighty, who was and is to come. Yeah, with all creation I sing praise to the King of Kings. You are my everything, and I will adore you. Holy, holy, holy is the Lord God Almighty, who was and is to come. With all creation I sing praise to the King of Kings. You are my everything, and I will adore ಹೌದು ಸ್ನೇಹಿತರೆ, ಪ್ರಭು ಯೇಸು ನನಗಾಗಿ ಮತ್ತು ನಿನಗಾಗಿ ಈ ಧರೆಗಿಳಿದರು. ನನಗಾಗಿ ಮತ್ತು ನಿನಗಾಗಿ ಶಿಲುಬೆ ಏರಿ ತನ್ನ ಪ್ರಾಣ ನೀಡಿದರು. ಆದರೆ ನಾನಾಗಲಿ ಅಥವಾ ನೀನಾಗಲಿ ಅಂತಹ ತ್ಯಾಗಮಯಿಯಾಗಲು ಸಾಧ್ಯವಿಲ್ಲವಾದರೂ ಪ್ರಭು ಯೇಸುವಿನ ನಡೆ, ನುಡಿ, ಜೀವನದ ಅಂಶಗಳನ್ನು ನಮ್ಮ ಜೀವನದ ಅಂಶಗಳಾಗಿ ಧನಾತ್ಮಕವಾಗಿಸಬಹುದು. ಯೇಸುವಿನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಾವು ನಡೆಯಲು ಪ್ರಯತ್ನಿಸೋಣ. ಸತ್ಯದ, ಶಾಂತಿಯ, ತ್ಯಾಗದ ವ್ಯಕ್ತಿಗಳಾಗೋಣ. ಧನ್ಯವಾದಗಳು, 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 ಧನ್ಯವಾದಗಳು. Every beginning has an end, and every ending has a new beginning. After a beautiful journey of witnessing the colors of the world, our flight has landed now at St. Sebastian English Medium School. Please take your luggage full of memories to cherish and to spread. It's time to return home, and it's time to say sayonara, good night, and adieu. See you again next year. Bye-bye. 치, 한.